ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕರಂಬಾರು ಇದರ ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯನವರು ನೂತನ ಕಟ್ಟಡಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಯುವ ಜನತೆಯಲ್ಲಿ ಇಚ್ಛಾಶಕ್ತಿ ಮತ್ತು ಸಾಧಿಸುವ ಛಲ ಇದ್ರೆ ಏನು ಬೇಕಾದರೂ ಸಾಧಿಸಬಹುದು. ಒಂದು ಕಾಲದಲ್ಲಿ ಮಕ್ಕಳ ಕೊರತೆಯಿದ್ದ ಕರಂಬಾರು ಸರ್ಕಾರಿ ಶಾಲೆಯಲ್ಲಿ ಈಗ ಮಕ್ಕಳ ಸಂಖ್ಯೆ ಹೆಚ್ಚಳ ಕಂಡಿದೆ. ಊರ ದಾನಿಗಳ ಹಾಗೂ ಶಿಕ್ಷಣ ಪ್ರೇಮಿಗಳ ನೆರವಿನಿಂದ ಇಲ್ಲಿ 1.34 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಶಾಲಾ ಕಟ್ಟಡಕ್ಕೆ ಶಿಲಾನ್ಯಾಸ ನೆರವೇರಿಸಲಾಗಿದೆ ಎಂದು ಹೇಳಿದರು. ಇವತ್ತು ಈ ಶಾಲೆ ಅಭಿವೃದ್ಧಿಗಾಗಿ ಈ ಶಾಲೆಯಲ್ಲಿ ಮಕ್ಕಳು ಆದಷ್ಟು ಜಾಸ್ತಿ ಬರಬೇಕೆಂಬ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಇವತ್ತು ಅಂಥ ಒಂದು ಯೋಜನೆ ಸುಮಾರು 8 ಕ್ಲಾಸ್ ರೂಮ್ಗಳನ್ನು ಮಾಡಬೇಕು, ಮಕ್ಕಳಿಗೆ ಎಲ್ಲ ರೀತಿಯ ಸ್ಥಳಾವಕಾಶವನ್ನು ಒದಗಿಸಿಕೊಡಬೇಕು ಅಂತ ಹೇಳಿಕೊಂಡು ದಾನಿಗಳ ಮತ್ತು ಸರ್ಕಾರದ ಸಹಕಾರದಿಂದ ಮಾಡಬೇಕೆಂಬ ದೃಷ್ಟಿಯಲ್ಲಿ ಇವತ್ತು ಇದಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಸುಮಾರು 1,34 ಲಕ್ಷ ರೂಪಾಯಿ ಅಂದಾಜು ವೆಚ್ಚದ ಈ ಒಂದು ಶಾಲಾ ಕಟ್ಟಡಕ್ಕೆ ಇವತ್ತು ಶಂಕುಸ್ಥಾಪನೆ ಆಗಿದೆ. ಆದರೆ ದುಡ್ಡು ದಾನಿಗಳ ಮತ್ತು ಹಳೆ ವಿದ್ಯಾರ್ಥಿಗಳ ಮತ್ತು ಯಾರು ಇದಕ್ಕೆ ಸಹಕಾರ ಕೊಡ್ತಾರೆ ಅವರಿಂದ ಮತ್ತು CSR ಫಂಡ್, ಬೇರೆ ಬೇರೆ ಕಂಪನಿಗಳ CSR ಫಂಡಿಂದ ಇದನ್ನು ಮಾಡಬೇಕೆಂಬ ಹಮ್ಮಲದೊಂದಿಗೆ ಹುರುಪಿನಿಂದ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಹಳೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತು ಈ ಊರಿನ ದಾನಿಗಳು ಸೇರಿಕೊಂಡು ಮಾಡಿದ್ದಾರೆ. ಆದ್ದರಿಂದ ಖಂಡಿತವಾಗಿ ಇದೊಂದು ಬಹಳ ಒಳ್ಳೆಯ ಪ್ರಯತ್ನ. ಯಾಕೆಂತೇಳಿದರೆ ದುಡ್ಡಿದ್ದಾಗ ನಾನು ಮಾಡ್ತೇನೆ ಅಂತ ಮುಂದೆ ಬರುವ ಜನ ತುಂಬ ಇರ್ತಾರೆ. ಆದರೆ ದುಡ್ಡಿಲ್ಲದಾಗ ನಾವು ಮಾಡಬೇಕೆಂಬ ಹಂಬಲ ಇರುವಂಥವರು ಕಡಿಮೆ. ಅಂಥ ಸಂದರ್ಭದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಮತ್ತು ಶಾಲಾಭಿವೃದ್ಧಿ ಸಮಿತಿ ಮತ್ತು ಊರಿನ ದಾನಿಗಳು ಇದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ಸಂಪೂರ್ಣ ಈ ಕ್ಷೇತ್ರದ ಶಾಸಕನಾಗಿ ಸಹಕಾರವನ್ನು ಕೊಡ್ತೇವೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸತೀಶ್ ದೇವಾಡಿಕ ಮಾತನಾಡಿ, ಶಾಲೆಯ ಹಿಂದಿನ ಮುಖ್ಯ ಶಿಕ್ಷಕಿಯಾಗಿದ್ದ ಚಂದ್ರಕಲಾ ಅವರ ಆಶಯದಂತೆ ನಾವು ಹಳೆ ವಿದ್ಯಾರ್ಥಿ ಸಂಘವನ್ನ ಕಟ್ಟಿದಾಗ ಇಲ್ಲಿ ಶಿಕ್ಷಣ ಪಡೆದಿರುವ ಅನೇಕ ಮಂದಿ ನಮಗೆ ಬೆಂಬಲವಾಗಿ ನಿಂತರು. ಅವರೆಲ್ಲರ ಸಹಕಾರದಿಂದ ಇಲ್ಲಿ 10 ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲು ಸಾಧ್ಯವಾಯಿತು ಎಂದು ಹೇಳಿದರು. ಈಗ ಸುಮಾರು 200 ಮಕ್ಕಳ ದಾಖಲಾತಿಯನ್ನು ನಮ್ಮ ಕರಂಬಾರು ಶಾಲೆಯಲ್ಲಿ ದಾಖಲಾತಿಯಾಗಿದೆ. ಆದರೆ 2022-23 ಶೈಕ್ಷಣಿಕ ವರ್ಷಕ್ಕೆ ಸುಮಾರು ಖಾಸಗಿ ಶಾಲೆಗೆ ಪೈಪೋಟಿ ನೀಡುವಂತೆ ಸುಮಾರು 114 ಮಕ್ಕಳ ದಾಖಲಾತಿಯಾಗಿದೆ. ಆದ್ದರಿಂದ ಬರುವ ವರ್ಷಕ್ಕೆ ನಮ್ಮ ದಾಖಲಾತಿ ಸಂಖ್ಯೆ 300ರ ಗಡಿ ತಲುಪುವುದು ನಿಶ್ಚಿತ. ಆದ್ದರಿಂದ ಮಕ್ಕಳ ಸಂಖ್ಯೆ ಹೆಚ್ಚಾದಾಗಿ ಮೂಲಭೂತ ಸೌಕರ್ಯವಾದ ಕೊಠಡಿಯ ಸಮಸ್ಯೆ ಉಂಟಾದಾಗ ನಾವು ಹಳೆ ವಿದ್ಯಾರ್ಥಿ ಸಂಘದಿಂದ ಚರ್ಚೆ ಮಾಡಿದಾಗ ನೂತನ ಕಟ್ಟಡದ ರಚನೆ ಬಗ್ಗೆ ಪ್ರಸ್ತಾಪ ಬಂತು. ಹಾಗೆ ನೂತನ ಕಟ್ಟಡದ ರಚನೆ ಮಾತಾಡುವಾಗ ಯಾರ ಹತ್ರ ಫಂಡನ್ನು ಕೇಳುವಾಗ ಸುಮಾರು ಕಂಪನಿಗಳ ನಾವು ತಿಳಿಸಿದಾಗ ಕೊರೋನಾ ಅಭಾವದಿಂದಾಗಿ CRS ಫಂಡ್ ಈ ವರ್ಷ ಬರುವುದಿಲ್ಲ, ಆದ್ದರಿಂದ ಮುಂದಿನ ವರ್ಷದಿಂದ ನೋಡುವ ಅಂತ ಎಂಬ ಮಾತುಗಳು ಬಂತು. ಆಗ ನಾವು ಸ್ವಲ್ಪ ಚಿಂತೆಗಿದ್ದೇವೆ. ಆದರೆ ನಮ್ಮ ಕರಂಬಾರು ಮರವರು ಕೆಂಜಾರು ಪರಿಸರದ ಎಲ್ಲ ಕೊಡುಗೆ ದಾನಿಗಳನ್ನು ಸಂಪರ್ಕಿಸಿ ನಾವು ಈ ಕಟ್ಟಡದ ರಚನೆ ಬಗ್ಗೆ ಹೇಳಿದಾಗ ಅವರ ಸ್ಪಂದನೆ ನಮಗೆ ಉತ್ತಮ ರೀತಿಯಲ್ಲಿ ದೊರಕಿತು. ಅದೇ ರೀತಿ ಕೊಡುಗೆ ದಾನಿಗಳ ಸ್ಪಂದನೆಯಿಂದಾಗಿ ನಾವು ಸುಮಾರು 1,30,00,000 ವೆಚ್ಚದ ಇವತ್ತು ಕಟ್ಟಡ ರಚನೆಗೆ ಶಿಲಾನ್ಯಾಸವನ್ನು ನೆರವೇರಿಸಿದ್ದೇವೆ. ಬಜ್ಪೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪೂರ್ಣಕಲಾ ವೈಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕರಂಬಾರು ಶಾಲೆಯ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ತಮ್ಮ ಊರಿನ ಶಾಲೆಗೆ ನೂತನ ಕಟ್ಟಡ ಕಟ್ಟಿಕೊಡಲು ಶ್ರಮಿಸುತ್ತಿರುವುದು ಅಭಿನಂದನೀಯ ಎಂದು ಹೇಳಿದರು. ಯಾವುದೇ ಒಂದು ಕಟ್ಟಡ ಮಾಡಬೇಕಾದ್ರೆ ಅಥವಾ ನಾನು ಮನೆ ಕಟ್ಟಬೇಕಾದ್ರೂ ಕೂಡ ನನ್ನಲ್ಲಿ ಬಂಡವಾಳ ಇದೆ ಅಂತ ನೋಡಿಕೊಂಡು ನಾವು ಪ್ರಾರಂಭಿಸ್ತೇವೆ. ಆದರೆ ನಮ್ಮ ಕರಂಬಾರು ಹಳೆ ವಿದ್ಯಾರ್ಥಿಗಳು ಅವರು ಹೇಳಿದಾಗೆ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ 2 ಲಕ್ಷ ಇಟ್ಟುಕೊಂಡು 1,4 ಲಕ್ಷ 1.5 ಕೋಟಿದ್ದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಮೇಡಮ್ ಅಂತ ಹೇಳಿದರು. ಖುಷಿ ಆಯಿತು. ಯಾಕೆಂದರೆ ಇಲ್ಲಿ ದಾನಿಗಳಿದ್ದಾರೆ, SEZ ಫ್ಯಾಕ್ಟ್ರಿ ಇಂಡಸ್ಟ್ರೀಸ್ಗಳಿದ್ದಾರೆ. ಖಂಡಿತವಾಗಿ ನಮಗೆ ದಾನಿಗಳು ಮುಂದೆ ಬರ್ತಾರೆ. ಅಲ್ಲದೆ ನಮ್ಮ ಊರಿನ ದಾನಿಗಳು ಕೂಡ ತುಂಬ ಮಂದಿ ಇದ್ದಾರೆ. ನಾನು ಪಟ್ಟಣ ಪಂಚಾಯತ್ ಬಜ್ಪೆಗೆ ಬಂದಾಗ ಕೇಳಿದ ವಿಷಯಗಳಷ್ಟೇ ಎಲ್ಲ ದಾನಿಗಳು ಕೊಟ್ಟದ್ದು. ಯಾವುದನ್ನು ಕೇಳಿದ್ರು ಇದು ದಾನಿಗಳು ಕೊಟ್ಟದ್ದು, ಅಂಗನವಾಡಿಗೆ ಹೋದರೂ ಕೂಡ ಇದು ದಾನಿಗಳು ಕೊಟ್ಟದ್ದು ಅಂತ ಹೇಳ್ತಾರೆ. ಆದ ಕಾರಣ ಬಜ್ಪೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ದಾನಿಗಳಿಗೆ ಕೊರತೆ ಇಲ್ಲ. ಖಂಡಿತ ಸರ್, ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಸತೀಶ್ ದೇವಾಡಿಗರೆ
ಖಂಡಿತವಾಗಿ ನಿಮ್ಮ ಯೋಜನೆ ಸಫಲ ಆಗ್ತದೆ. ದಾನಿಗಳು ನಿಮ್ಮೊಟ್ಟಿಗೆ ಕೈ ಜೋಡಿಸ್ತಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸತೀಶ್ ದೇವಾಡಿಕ, ಬಜ್ವೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪೂರ್ಣಕಲಾ ವೈಕೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಪೂಂಚಾ ಎಬಿ, ಪಿಟಿ ಕೃಷ್ಣಪ್ಪ, ಎಸ್ಟಿಎಂಸಿ ಅಧ್ಯಕ್ಷ ರಾಘವೇಂದ್ರ, ಕದ್ರೆ ಮಂಜುನಾಥ ದೇವಸ್ಥಾನದ ಮುಕ್ತೇಸರ ಎಚ್ಕೆ ಪುರುಷೋತ್ತಮ್ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.